ಡೆಪ್ಯೂಟಿ ಸ್ಪೀಕರ್ ಸ್ಥಾನ ನನಗೆ ಬೇಡ, ಶಾಸಕನಾಗಿಯೇ ಮುಂದುವರಿಯುತ್ತೇನೆ ಎನ್ನುವ ಮೂಲಕ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಡೆಪ್ಯೂಟಿ ಸ್ಪೀಕರ್ ಹುದ್ದೆಯನ್ನು ತಿರಸ್ಕರಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕ ಪುಟ್ಟರಂಗಶೆಟ್ಟಿ ಈ ಮೊದಲು ನನಗೆ ಸಚಿವ ಸ್ಥಾನ ನೀಡುವ ಭರವಸೆ ನೀಡಿದ್ದರು. ಆದರೆ ಕೊನೆಗಳಿಗೆಯಲ್ಲಿ ಕೈ ತಪ್ಪಿದೆ. ಇದಕ್ಕೆ ಕಾರಣ ಏನೆಂದು ಗೊತ್ತಿಲ್ಲ. ಸಚಿವ ಸ್ಥಾನ ನೀಡದ ಹಿನ್ನೆಲೆ ಕಾಂಗ್ರೆಸ್ ಹೈಕಮಾಂಡ್ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ನೀಡಿದೆ. ಆ ಹುದ್ದೆ ನನಗೆ ಬೇಡ. ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಕಾರ್ಯಭಾರದ ಒತ್ತಡದಿಂದ ಕ್ಷೇತ್ರದ ಕೆಲಸ ಮಾಡಲು ಕಷ್ಟವಾಗುತ್ತದೆ ಎಂದರು. ಡೆಪ್ಯೂಟಿ ಸ್ಪೀಕರ್ ಆದರೆ ಕ್ಷೇತ್ರದ ಜನರ ಕೈಗೆಟಕುವುದಿಲ್ಲ. ಹಾಗಾಗಿ ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಬೇಡ ಎಂಬುದು ಕ್ಷೇತ್ರದ ಮತದಾರರು ಹಾಗೂ ಬೆಂಬಲಿಗರ ಒತ್ತಾಯವಾಗಿದೆ. ನಾನು ಉಪ್ಪಾರ ಸಮಾಜದ ಏಕೈಕ ಶಾಸಕ, ಯಾವಾಗಲೂ ಜನರ ಜೊತೆ ಬೆರೆತು ಕೆಲಸ ಮಾಡುವವನು. ಡೆಪ್ಯೂಟಿ ಸ್ಪೀಕರ್ ಸ್ಥಾನ ಒಪ್ಪಿಕೊಳ್ಳುವಂತೆ ಸಿದ್ದರಾಮಯ್ಯ ಹಾಗೂ ಜಮೀರ್ ಅಹಮದ್ ನನಗೆ ಒತ್ತಾಯಿಸಿದ್ದರು ಎಂದು ತಿಳಿಸಿದರು. ನಾನು ಡೆಪ್ಯೂಟಿ ಸ್ಪೀಕರ್ ಆಗಿ ಅದನ್ನು ಒಪ್ಕೊಳ್ಳಲ್ಲ. ಯಾಕಂದರೆ ಅದು ನಮ್ಮಲ್ಲಿ ನಿನ್ನೆ ಮೊನ್ನೆ ಎಲ್ಲ ನಮ್ಮ ಜನ ಎಲ್ಲ ಸೇರಿ ಮತ್ತು ಅಲ್ಲಿ ಮತದಾರರು ಎಲ್ಲರೂ ಒಟ್ಟಾಗಿ ಅದನ್ನು ಬೇಡ, ಅದು ತಗೊಂಡ್ರೆ ನೀವು ನಮ್ಮ ಕೈಗೆ ಇಟ್ಕೋಕ್ಕಾಗಲ್ಲ, ಹಾಗಾಗಿ ಅದರ ಅವಶ್ಯಕತೆ ನಮಗಿಲ್ಲ ಅಂತ ಹೇಳಿದ್ರೆ ಅದ್ರಂಗೆ ಅದನ್ನು ನಾನು ಒಪ್ಕೊಳ್ಳಲ್ಲ. ಅದು ಒಳ್ಳೆ ಹುದ್ದೆ ಅಲ್ವ ಸರ್? ಇಲ್ಲ, ಹಂಗೆ ಬರಲ್ಲ. ಅದು ಒಳ್ಳೆ ಹುದ್ದೆಯನ್ನು ಪ್ರಶ್ನೆಗಿಂತ ಹೆಚ್ಚಾಗಿ ನಾನು ಗೆದ್ದಿರೋದೇ ವಿಶೇಷ ಉಪ್ಪಾರಲ್ಲಿ ಒಬ್ಬನಾಗಿ. ನಾನು ಯಾವತ್ತೂ ನನ್ನ ಕ್ಷೇತ್ರದಲ್ಲಿ ಒಡನಾಡಿಯಾಗಿರ್ತಕ್ಕಂಥದ್ದು. ಇಲ್ಲಿ ನಾನು ಹೆಚ್ಚು ದಿನ ಇರೋಕ್ಕಾಗಲ್ಲ. ಅದರಲ್ಲಿ ಪ್ರತಿಯೊಬ್ಬ ಮನೆಗೆ ಹೋಗಿ ಅದನ್ನು ಸಂಪರ್ಕ ಮಾಡೋಕ್ಕಾಗಲ್ಲ, ಕಷ್ಟ ಆಗ್ತದೆ ನನಗೆ. ಅದರಿಂದ ನಾನು ಯಾವತ್ತೂ ನಮ್ಮ ನಾಯಕ ಸಿದ್ದರಾಮಯ್ಯವ್ರಿಗೂ ಆ ಮಾತನ್ನು ಹೇಳಿದೆ. ನಾನು ಇಲ್ಲ ಮಾಡ್ಕೊ, ನಾನಿದ್ದೀನಿ ನಮ್ಮ ತಂದರು, ಆದರೂ ಕಷ್ಟ ಆಯ್ತದೆ. ನನ್ನ ಮನೇಲಿ ಅವರು ಯಾರು ಒಪ್ಕೋತಾ ಇಲ್ಲ. ನಾನು ಅಲ್ಲೂ ಹೇಳಿದೆ ಅಂತ, ನಾನು ಅಲ್ಲೂ ಜನ ಕೇಳ್ತೀನಿ, ಏನಾಗ್ತದೆ ನೋಡ್ತೀನಿ ಇದ್ರ ಬಗ್ಗೆ ಅಂತ. ನಿನ್ನೆ ಸಿದ್ದರಾಮಯ್ಯವರು ಒಪ್ಕೊಂಡಿದ್ದಾರೆ ಅಂತ ಇಲ್ಲ 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 ಜಮೀರ್ ಅಹಮದ್ ಇಬ್ಬರು ಇದ್ದರು. ನೀನು ಒಪ್ಕೊಳ್ಳೇಬೇಕು, ಆಗ ನಾವು ಬೇಡವಾಗಿಲ್ಲ ಅಂದರು. ಇಲ್ಲ ಸರ್, ದಯಮಾಡಿ ನನಗೆ ಕ್ಷಮಿಸಿ, ಕಷ್ಟ ಆಗ್ತದೆ ನಮ್ಮ ಅಂತ ಹೇಳೀನಿ. ಏನು ಕ್ಷೇತ್ರದ ಕೆಲಸ ಮಾಡೋದು ಕಷ್ಟ ಆಗುತ್ತೆ? ಹೌದು ಹೌದು. ಯಾವ ಥರ ಕಷ್ಟ ಆಗುತ್ತೆ? ಯಾವ ಥರ ಅಲ್ಲಿ 3-4 ದಿವಸ ಒಂದು ವಾರದ ಇರಬೇಕು. ನಾನು 3-4 ದಿನ ಇರೋ ಮಟ್ಟಿಗಿಲ್ಲ. ನಾನು ಯಾವತ್ತೂ ವಿಶೇಷವಾಗಿ ಸದನ ನಡೆಯುವಾಗ ಬಂದ್ಬಿಟ್ರೆ ಎನಿ ಟೈಮ್ ನಾನು ನನ್ನ ಕ್ಷೇತ್ರದಲ್ಲೇ ಇರೋದು. ಕ್ಷೇತ್ರದಲ್ಲಿ ಹಿಂಗೆ ಕಡಿಮೆ ಹೋಯ್ತು. ಕೊಟ್ಟಿದ್ದರು. ಕೊಟ್ಟಿದ್ದಕ್ಕಿಂತ ನಾನು ಡೈಲಿ ಇರೋದು ಕೊಟ್ಟು ನಾನು ಇಂದ ಆಗಿದೆ ನೀವು ಹೋಗಪ್ಪ ಅಂತ ನಾನು ಕೈಸಿದ್ರು. ನಾನು ಫ್ಲೈಟ್ಲಿ ಬಂದು ಬೆಂಗಳೂರು ಇಳಿದಾಗ 10:30 ನಂಗೆ ವಿಷಯ ಗೊತ್ತದು, ನಂದು ಕೈ ತಪ್ಪಿದೆ. ಏನು ಕಾರಣ ಗೊತ್ತಿಲ್ಲ. ನಾನು ಹೆಂಗೆ ಹೇಳೋಕ್ಕೈತಿ, ಅದು ಏನು ಅದು ಸಿದ್ದರಾಮಯ್ಯ ಸರ್. ನಿನ್ನೆ ಈಗ ನಿಮ್ಮ ಬೆಂಬಲಿಗರು ಎಲ್ಲ ಹೋರಾಟ ಮಾಡಿದ್ದಾರೆ. ಹಾಂ, ಸಿಗುತ್ತೆ ಅನ್ನೋ ಭರವಸೆ ಇದೆ ಸರ್? ನನಗೆ ಗೊತ್ತಿಲ್ಲ ಅದು. ನಾನೇನು ತೀರ್ಮಾನ ತಗೊಂಡು ಗೊತ್ತಿಲ್ಲ. ನಾನೇನು ಅವ್ರನ್ನ ನೀವು ಸ್ಟ್ರೈಕ್ ಮಾಡಿ ಅಂತೂ ಹೇಳಿಲ್ಲ. ಆಯ್ತು, ಅವ್ರು ಅಭಿಮಾನಕ್ಕೆ ಮಾಡಿದ್ದಾರೆ. ನಿಮ್ಗೆ ಸಿಗುತ್ತೆ ಅನ್ನೋ ಭರವಸೆ ಇದೆ? ಆಯ್ತು, ಅದು ಸಿಗಲಿ ಬಿಡಲಿ, ನೀವು ಸುಮ್ಮನೆ ಹಂಗೆ ಎದ್ಬಿಡಿ, ಸಿಗಲಿದ್ದು ಪರವಾಗಿಲ್ಲ ಅಂತಾರೆ, ಹಂಗೆ ಎದ್ಬಿಡೋದು. ಶಾಸಕರಿಗೆ ಮುಂದೆ ಶಾಸಕರಿಗೆ ಮುಂದೆ